ಕೊರಟಗೆರೆ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕರಸನಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಆಹಾರವನ್ನು ಅರಸಿ ಬಂದಂತಹ 2 ಕರಡಿಗಳು ಊರಿನ ಹೊರಭಾಗದಲ್ಲಿ ಇರುವಂತಹ ಗ್ರಾಮಠಾಣ ಜಮೀನಿನಲ್ಲಿ ಇರುವ ಹಳೆಬಾವಿ ಹೊಂಡದಲ್ಲಿ ಅವಿತು ಕುಳಿತಿರುವ ಘಟನೆ ನಡೆದಿತ್ತು. ಅವಿತಿದ್ದ ಕರಡಿಗಳನ್ನು ರಕ್ಷಿಸುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಕರಡಿಗಳನ್ನು ನೋಡಿ ಊರಿನ ಹಿರಿಯರ ಗಮನಕ್ಕೆ ತಂದಿದ್ದಾರೆ. ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಘಟನೆಯನ್ನು ತಿಳಿಸಿದ್ದಾರೆ. ಮಾಹಿತಿ ತಿಳಿದ ತಕ್ಷಣವೇ ಕೊರಟಗೆರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಮಧುಗಿರಿಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿಕೊಂಡು 2 ಕರಡಿಗಳನ್ನು ರಕ್ಷಿಸಿದ್ದಾರೆ. ಕರಡಿ ಪತ್ತೆಯಾದ ವಿಚಾರ ತಿಳಿದು ಕೊರಟಗೆರೆ ಆರಕ್ಷಕ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ನೀಡಿದರು. ಅಪಾಯದ ವಾತಾವರಣವಿರುವುದರಿಂದ ಗಡಿಬಿಡಿ ಗೊಂದಲ ಮಾಡದಂತೆ ಅಧಿಕಾರಿಗಳು ಊರಿನ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ಘಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ನಾಹಿದಾ ಜಂಜಂ ಹಾಗೂ ಹಲವು ಇಲಾಖಾ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಭಾಯಿಸಿದರು. ವರದಿ ಮಂಜುನಾಥ್ ಎಂಎನ್, ಕೊರಟಗೆರೆ. ನಾವೇ ನೋಡಿ ಒಂದು ದೊಡ್ಡದು ಇಲ್ಲ ಗಂಡು ಹೆಣ್ಣು. ನಾವ್ 7 ಗಂಟೆಗೆ 6:30 ಒಂದ್ಸತಿ 6:30 ಫಸ್ಟ್ ಇಬ್ರು ನೋಡಿರು. ಅವ್ರು 6:30 ನೋಡಿದವ್ರು ಹೋದ್ರು. ನಾವ್ ಇಲ್ಲೇ ಮೊಗ್ಗಿನ ಗಿಡ ನೋಡ್ರಿ ಅಲ್ಲಿ ಮೊಗ್ಗು ಬಿಡ್ಸಕ್ಕೆ ಅಂತ ಬಂದು ನಾ ಎಟ್ಟಿಸ್ಕೊಂಬಂತಲ್ಲ ಅವಾಗ ಈ ಬಾವಿಗೆ ಅಲ್ಲೇ ಬಿದ್ರು ಕಾಣ್ತಿದ್ದಲ್ಲ ಅಲ್ಲಿ ಬಾವಿ ಐತ. ಬಾವಿ ದೊಡ್ಡದಲ್ಲ ಚಿಕ್ಕದು. ಅದನ್ನ ಇಳಿದು ಅದ್ರ ಒಳಗಂಟೆ ಇಲ್ಲ ಇಲ್ಲ ಹಿಂಗ ಅದು ಯಾವ ಡ್ರೋನ್ ಕ್ಯಾಮ್ರಾ ಇದು ಕಾಣಲ್ಲ ಒಳಗಡೆ ಇರುತ್ತೆ. ಡ್ರೋನ್ ಬಿಟ್ಟು ಅಟ್ಲೀಸ್ಟ್ ಮೂವ್ಮೆಂಟ್ ಮೇಡಮ್ ಇದು ಕಂಟಿನ್ಯೂಸ್ ಪದೇ ಮುಂಚೆ ಗಿಡತಾಗ ಅಷ್ಟೇ ಇರೋದು. ಈ ಕಡೆ ಬಾವಿ ಇದೆ, ಆಳ್ ಬಾವಿ ಇದೆ, ಒಂದು ಏನಿಲ್ಲ ಆಳ್ ಬಾವಿ ಇದೆ. ಬಾವಿ ಇಲ್ಲ ಅವು ಬಾವಿ ಬೀಳುತ್ತೆ ಹಾಕತ್ತೆ ಹತ್ತಿ ಬರೋದು. ಎಷ್ಟು ಇದೆ ಬಲವಾಡ ಜಡಿ ಏನಿಲ್ಲ ಆ ಕ್ಯಾಮ್ರಾ ಬಂದು ಒಂದು 3 ಮಟ್ಟ ಬಂದು ಸರ್ 2 ಅಲ್ಲೇ ಇದೆ. ಅದರಿಂದ ಮಾಡ್ಬಿಟ್ಟು ಆ ಕಡೆ ಬೆಳ್ಬೋದು, ಆ ಕಡೆ ಬೆಳ್ಬೋದು. ನಾವೇ ಮಾಡ್ಬಿಟ್ಟು ಹೋಗಿ ನೋಡೋಣ ಅಂತ ಹಂಗೆ ಬರ್ತಾನೆ ಇದೆ. ಒಂದು ನಾಯಿ ಹೆಚ್ಚು ಅಂತ ಬಂದು ನೋಡಿತ್ತೇನ ಮತ್ತೆ ಜಮೀನವ್ರು ಬಂದು ಜಮೀನವ್ರು ಈ ಪದ ಕ್ಲೀನ್ ಮಾಡ್ಕೊಂಡು ಜಮೀನವ್ರು ಯಾವಾಗ್ಲೂ ಅಷ್ಟೇ ಪದ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ನಾಯಿಗಳು ಅದೆಲ್ಲೆಲ್ಲಿ ಇರ್ತಾವ ಚಿರತೆಗಳೆಲ್ಲ ಬಂದ್ಬಿಡ್ತವೆ. ಗ್ರಾಮ ಇದೆ ಮಾಡ್ಕೋಬೇಕು. ಇದೇ ಗ್ರಾಮ ಮೇಡಮ್ ಚಿಕ್ಕ ಇದ್ದಾರೆ ಎಂದು ನೋಡಿರಲಿಲ್ಲ ನೈಟ್ ಏನಾದ್ರು ಕಾಣುತ್ತೆ. ಯಾಕಂದ್ರೆ 1 ಎಕರೆ 2 ಎಕರೆ ಪದ ಇದೆ. ಹತ್ರ ಎಲ್ಲಿದೆ ಅಂತಲೂ ನೋಡೋಕ್ಕಾಗಲ್ಲ. ಹಂಗಾಗಿ ನಾವು ಡ್ರೈವ್ ಮಾಡೋಕ್ಕಲ್ಲ. ಬಟ್ 2 ಈಗ ಮಧುಗಿರಿಯಿಂದನೂ ಒಂದು ಟೀಮ್ ಕಳಿಸ್ತೀವಿ. ಅವರೊಂದು 6 ಜನ, ನಮ್ಮರೊಂದು 10 ಜನ ಎಲ್ಲ ಇಲ್ಲೇ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ. ಹಂಗಾಗಿ ಯಾವ ಕಡೆ ಈ ಕಡೆಗೆ ಮೂವ್ ಮಾಡೋಂಗಿಲ್ಲ. ಈ ಕಡೆಗೆ ಜನ ಹಾಕಿ ಅಕ್ಕ ಮೂವ್ ಮಾಡ್ತೀವಿ. ಎಲ್ಲೂ ಹೋಗಿಲ್ಲ ಬರೋ ಪುಟ್ಟರಾಜ್ ಅಂತ ಚಿಕ್ಕಸಳ್ಳಿಲಿ 2 ಕರಡಿದ್ದಾವೆ. 6 ಗಂಟೆ 10 ನಿಮಿಷಕ್ಕೆ ನೋಡಿದ್ವಿ. ಫಾರೆಸ್ಟ್ನವರು ತಿರ್ಗಿ ಆಮೇಲೆ ಕೃಷಿ ಇಲಾಖೆಯವರೆಲ್ಲ ಬಂದು ಅವನ್ನ ಇದು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರಾ ಕರಡಿ? ಎಷ್ಟಿದಾವೆ? 2 ಇದ್ದಾವೆ. ಎಲ್ಲಿ ಯಾವ ಥರ ಇದಾವೆ? ಅದು ಕರ್ಗೆ ಇದ್ದಾವೆ 2. ಅಲ್ಲಪ್ಪ, ಹೇಳಿ ಆಚೆ ಕಡೆ ಬಂದು ಹಲಸಿನ ಗಿಡದ ಇದ್ವು. ಅವು ಬಂದೀಗ ಬೇಲಿಯಲ್ಲಿದ್ದಾವೆ. ಬೇಲಿದ್ದಾವೆ. ಅಧಿಕಾರಿಗಳು ಯಾರ್ಯಾರು ಬಂದಿದ್ರು? ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಕೃಷಿ ಇಲಾಖೆಯವರು, ತಹಶೀಲ್ದಾರ್. ಯಾರಿಗಾದ್ರೂ ಏನಾದರೂ ಹಾನಿ ಮಾಡಿದ್ದೇವಾ? ಏನೋ ಆಗಿಲ್ಲ, ಏನೋ ಆಗಿಲ್ಲ. ನೋಡಿದ್ರಾ ನೀವು? ನಾವು ನೋಡಿದ್ವಿ. ಚಿಕ್ಕರಸನಹಳ್ಳಿ ಗ್ರಾಮ. ನಾವು ಇಲ್ಲೇ ಬೆಳಿಗ್ಗೆ ಎಲ್ಲ ಎದ್ದು ಇಲ್ಲೇ ಕೆಲಸ ಮಾಡ್ಬೇಕು. ಹೊಲ ಎಲ್ಲ ಇಲ್ಲೇ ಇರೋದು ನಮ್ದು. ಇಲ್ಲಿ ಹಲಸಿನ ಗಿಡಕ್ಕೆ 2 ಕಳ್ಳಿ ಬಂದಿದ್ವು. ಯಾರೋ ಹಿಂಗೆ ಅಡಕೆ ಪಟ್ಟೆ ಕೊಯ್ಯಕ್ ಬಂದ್ ನೋಡಿದ್ರು. ತಿರ್ಗಾ ಹಿಂಗೆ ಮಾತಾಡ್ತಿದ್ರು. ನಾನು ಕಸ ಹಾಕಿ ಮುಗ್ಬಿಡ್ಸೋಣ ಅಂತ ಹೇಳಿ ಬಂದಿ. ಇಲ್ಲೇ ಮುಗ್ಗಿನ ಗಿಡವೇ. ತಿರ್ಗಾ ಅದ್ರ ಅಲ್ಲಿ ಒಂದ್ ಸ್ವಲ್ಪ ಬೇಲೆ ಐತಿ. ಅದ್ರೊಳಗೆ ಹೋಗ್ಯಾವ 2. ತಿರ್ಗಾ ನಾಯಿ ಅದ್ರೊಳಗೆ ಹೋತು ಓಡ್ ಬಂದ್ಬಿಟ್ಟು 2. ನಾವು ಅವಕ್ಕೆ ಬಿದ್ದು ಅದ್ರೊಳಗೆ ಎದ್ದು ಓಡ್ ಬಂದ್ವಿ. ಯಾರಿಗೂ ಏನು ಹಾನಿ ಆಗಿಲ್ವಾ? ಯಾರಿಗೂ ಏನು ಮಾಡಿಲ್ಲ. ಅವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ರಿಕಾಷನ್ಸ್ ತಗೊಂಡಿದ್ದಾರೆ? ಬೆಳಿಗ್ಗೆಯಿಂದ ಬಂದವ್ರೆ, ಜೀಪಾಗೆ ಬಂದೆಲ್ಲ ಸೇಫ್ಟಿ ಮಾಡವ್ರೆ. ಸುತ್ತ ಎಲ್ಲ ನಿಂತ್ಕೊಂಡವ್ರೆ, ಬಲೆ ಎಲ್ಲ ತಂದವ್ರೆ. ಆದ್ರೂ ತೊಂದ್ರೆ ಆಗಿಲ್ಲ. ಜನನು ಚೆನ್ನಾಗಿ ಸಹಾಯ ಮಾಡ್ತಾವ್, ಕೋಆಪರೇಟ್ ಮಾಡ್ತಾವ್ರಿ, ಹೇಳ್ದಂಗೆ ಕೇಳ್ತಾವ್ರಿ.
ಈಗ ಜನಕ್ಕೆ ಅರಿವು ಮೂಡಿಸೋದೇನಾದ್ರು ಮಾಡಿದಾರಾ ಅರಣ್ಯ ಇಲಾಖೆ? ಎಲ್ಲ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ತಿಳುವಳಿಕೆ ಕೊಟ್ಟು ಅನೌನ್ಸ್ ಮಾಡಿ ಅವ್ರು ಸಹ ಎಲ್ಲ ಜೀಪ್ನಾಗ ಹೋಗಿ ಓಕೆ, ಅಲ್ಲಿಗೆ ಯಾರು ಹೋಗ್ಬೇಡ್ರಿ ಅಂತ ಎಲ್ಲ ಹೇಳಿದ್ದಾರೆ. ಹೋಗಿ ಅವರು ಎಲ್ಲ ಪಾಪ ಸುತ್ತ ಬೆಳಿಗ್ಗೆಯಿಂದ ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ಎಲ್ಲ ಹ್ಮ್ ಹ್ಮ್ ಇದಾರೆ. ಓಕೆ.